ಇಂಚಗ್ ಸುವರ್ಣ ಸಂಭ್ರಮನು ಆಚರಿಸಾಯಿನ 300 ಗ್ರಾಮ ಕುತ್ತಾರದ 300 ಯುವಕ ಮಂಡಲದ ವತಿರ್ದು ತಂಕಲಿನ ಪರಿಸರಡು ಕೊರೋನಾ ಲಾಕ್ಡೌನ್ ದಾತ್ರ ಸಂಕಷ್ಟಡು ಉಪನಕ್ಲಿಗೆ ಆರಿ ದಿನ ಬಳಕೆ ಸಾಮಗ್ರಿಲೇನು 300 ಯುವಕ ಮಂಡಲಡು ಐತಾರ ಕಾಂಡ ವಿತರಣೆ ಮಾಡ್ತೀರಿ. ಒಟ್ಟು ಪರಿಸರದ 200 ಅಜಿಪ ಇಲ್ಲಡೆ ಆರಿ ದಿನ ಬಳಕೆ ಸಾಮಗ್ರಿಲದ ಕಿಟ್ಲೇನು ವಿತರಣೆ ಮಾಡ್ತೀರಿ. ಕರಿ 5 ವರ್ಷಡು 300 ಯುವಕ ಮಂಡಲದ ಮುತಾಲಿಕೆಡು ಜನಪರ ಬೇಲೆಲೇನು ಮಲ್ತೊಂದೆ ಬೈದ. ಈ ವರ್ಷ ಮಾರ್ಚ್ 28 ತಾರೀಕಿಗೆ 300 ಯುವಕ ಮಂಡಲದ ವಾರ್ಷಿಕೋತ್ಸವಗಳ ಅಟ್ಟಣೆಲು ಆದಿತ್ತನು. ಇಂದೆತ ಒಟ್ಟಿಗೆ ಬೇತೆ ಬೇತೆ ಜನಪರ ಕಾರ್ಯಕ್ರಮಲ್ಲ ಅಟ್ಟಣೆ ಮಲ್ತದಿತ್ತ. ಆಂಡ ಮಹಾಮಾರಿ ಕೊರೋನಾದ ದಾತ್ರ ಕಾರ್ಯಕ್ರಮಲೇನು ಮಾತ್ರ ರದ್ದು ಮಲ್ತದ. ಇತ್ತೆ ಜನಕುಲು ಸಂಕಷ್ಟಡು ಉಳ್ಳೇರು. ಆಕನ ಸಂಕಷ್ಟಕ್ಕೆ ಸ್ಪಂದಿಸವನ ಬೇಲೆನು ಮಲ್ತದ ಪಂಡದು 300 ಯುವಕ ಮಂಡಲದ ಗೌರವ ಸಲಹೆಗಾರರು ಶ್ರೀ ಕೃಷ್ಣಪ್ಪ ಸಾಲ್ಯಾನ್ ತೆರಿಪಾಯರು. ಯುವಕ ಮಂಡಲದ ವತಿಯಿಂದ ನಾವು ಜನಪರವಾದ ಹಲವಾರು ಕಾರ್ಯಕ್ರಮವನ್ನು ಕಳೆದ 50 ವರ್ಷದಿಂದ ಮಾಡ್ತಾ ಬಂದಿದ್ದೇವೆ. ಈ ಸಲ ಕೂಡ ಮಾರ್ಚ್ 28ನೇ ತಾರೀಕಿಗೆ ನಮ್ಮ 300 ಯುವಕ ಮಂಡಲದ ವಾರ್ಷಿಕೋತ್ಸವ ಅಂತ ಕಾರ್ಯಕ್ರಮವನ್ನು ನಾವು ತೀರ್ಮಾನ ಮಾಡಿದ್ದೆವು. ಈ ಒಂದು ಮಹಾಮಾರಿ ಕೊರೋನಾ ವೈರಸ್ನಿಂದ ಈ ಕಾರ್ಯಕ್ರಮವನ್ನು ರದ್ದು ಮಾಡಿದ್ದೇವೆ. ಅದರೊಟ್ಟಿಗೆ ಬೇರೆ ಬೇರೆ ಸಾರ್ವಜನಿಕ ಕಾರ್ಯಕ್ರಮ ಕೂಡ ಇತ್ತು. ಇವಾಗ ನಾವು ನಮ್ಮ 300 ಯುವಕ ಮಂಡಲದ ವತಿಯಿಂದ ಈ ಒಂದು ರೋಗ ಬಂದ ಕಾರಣ ಹಲವಾರು ಕಾರ್ಮಿಕ ವರ್ಗಕ್ಕೆ ತುಂಬ ಕೆಲಸಗಳಿಲ್ಲದೆ ಒಂದು ಎಲ್ಲರಿಗೂ ಕುಟುಂಬವನ್ನು ನಡೆಸಲಿಕ್ಕೆ ಸಮಸ್ಯೆ ಆದಂಥ ಈ ಸಂದರ್ಭದಲ್ಲಿ ನಮ್ಮ 300 ಯುವಕ ಮಂಡಲದ ವತಿಯಿಂದ ಕೂಡ ಈ ಒಂದು 300 ಮತ್ತು ಈ ಪರಿಸರದ ಗ್ರಾಮದವರಿಗೆ ಒಂದು ಕನಿಷ್ಠ ಒಂದು 250 ಜನಕ ಮನೆಗಳಿಗಾದರೂ ಈ ಒಂದು ಸಣ್ಣ ಒಂದು ಸಹಾಯ ಅಕ್ಕಿ, ಸಕ್ಕರೆ ಮತ್ತು ಉಪ್ಪು ಮತ್ತು ಚಾವಡಿ ಇದನ್ನೆಲ್ಲ ಕೊಡಬೇಕಂತ ತೀರ್ಮಾನ ಮಾಡಿದ ಪ್ರಕಾರ ಒಂದು 250 ಕುಟುಂಬಗಳಿಗೆ ಈ ಒಂದು ವ್ಯವಸ್ಥೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಅದರ ಒಂದು ಕಾರ್ಯಕ್ರಮವನ್ನು ಇವಾಗ ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಕೋವಿಡ್-19 ವೈರಸ್ ಅಂತಾರಾಷ್ಟ್ರೀಯ ಮಟ್ಟದ ತಲ್ಲಣ ಉಂಡು ಮಲ್ತದಳು. ಇಡೀ ದೇಶ ಸಂದಿಗ್ಧ ಸ್ಥಿತಿ ಉಂಡು. 300 ಯುವಕ ಮಂಡಲದ ಪರಿಸರಡು ಜನ ತೊಂದರೆಗೆ ಒಳಗಾದರು. ಅಂಚಾದ ತಂಕಲ್ನ ವಾರ್ಷಿಕೋತ್ಸವವನ್ನು ರದ್ದು ಮಲ್ತದು. ಜನಗಳಿಗೆ ಅಗತ್ಯ ಉಪ್ಪುನ ಆರಿ ದಿನ ಬಳಕೆದ ಸಾಮಗ್ರಿಲೇನು ಕೊರೊಂದುಲ್ಲ. ಈತಿನಂಗೆನೆ ಒಟ್ಟು 200 ಅಜಿಪ ಜನಕ್ಕೆ ಅಗತ್ಯ ವಸ್ತುಲೇನು ಒದಗಾದ ಪಂಡದು 300 ಯುವಕ ಮಂಡಲದ ಗೌರವಾಧ್ಯಕ್ಷರು ಶ್ರೀ ಹರೀಶ್ ಮುಂಡೋಳಿ ಪೊಲಬು ಕೊರಿಯರು. ಇಡೀ ದೇಶ ಅತ್ಯಂತ ಸಂದಿಗ್ಧ ಪರಿಸ್ಥಿತಿ ಉಂಡು. ದೇಶದ ಅಂತಾರಾಷ್ಟ್ರೀಯ ಮಟ್ಟದ ಕೋವಿಡ್-19 ಪಂಪನ ವೈರಸ್ ಪರಡುದು ಈ ಸಂದರ್ಭಡು 300 ಯುವಕ ಮಂಡಲ ಹಲವಾರು ವರ್ಷ ನಿರಂತರವಾದ ಕಾರ್ಯಕ್ರಮ ಅಂತಂದು ಒಂಜಿ ಇಂಗಳ ಯುವಕ ಮಂಡಲದ 55ನೇ ವಾರ್ಷಿಕೋತ್ಸವ 25 ತಾರೀಕಿನಲ್ಲಿ ನಡಪೆರುತ್ತದೆ. ಅಂಡ ಅನಿವಾರ್ಯ ಕಾರಣದಾತ್ರ ಈ ಒಂಜಿ ವಾರ್ಷಿಕೋತ್ಸವ ರದ್ದು ಮಂತದ್ದು ಈ ಒಂಜಿ ಸೋಮೇಶ್ವರ, ಮುನ್ನೂರು, ಪೆರ್ಮನೂರು ಈ ಭಾಗದ ಸುಮಾರು 200 ಅಜ್ಪ ಬಡ ಬಕ ಮಧ್ಯಮ ಕುಟುಂಬಗಳನ್ನು ಗುರುತಿಸೋದು ಆ ಮೂಲಕ ಇಂಕಲು ಅಕ್ಲಿಗೆ ಪಡಿತರ ವಸ್ತುನು ಕೊರ್ಪಣಿಸಿದ ಕಾರ್ಯಕ್ರಮ 300 ಯುವಕ ಮಂಡಲದ ವತಿಯಿಂದ ನಡೆದನು. ಮುಖ್ಯವಾದ ಇನಿ ಜನಸಾಮಾನ್ಯರು ಈ ಒಂಜಿ ಕೋವಿಡ್-19 ನಿಯಂತ್ರಣ ಮಲ್ಪರೆ ನಮ್ಮ ಸಾಮಾಜಿಕ ಅಂತರನ್ನು ಕಾಯ್ದುಕೊಂಡು ದೇಶ ಅಂಚನೆ ರಾಜ್ಯದ ಸರ್ಕಾರದ ಹೆಂಚಿನ ಒಂದು ವ್ಯವಸ್ಥೆ ಮಂತಿನ ಇನ್ನು ಮಾತೆಲ್ಲ ಪಾಲಿಸೋದು ಈ ಒಂಜಿ ಕೋವಿಡ್-19 ವೈರಸ್ಸಿನ ಸಂಪೂರ್ಣ ನಿರ್ಮೂಲನೆ ಪಂಪರೆ ಮಾತ ಜನಸಾಮಾನ್ಯರು ಅಂಚನೆ ಮಾತ ದೇಶದ ಪ್ರಜೆಗಳು ಈ ಒಂಜಿ ನೆಟ್ಟು ಭಾಗವಹಿಸಿ ದೇಶದ ಒಂಜಿ ಜನಗಳ ಆರೋಗ್ಯವನ್ನು ಕಾಪಾಡ ಬಂದ ಸಂದರ್ಭದಲ್ಲಿ ವಿನಂತಿ ಮಾಡ್ತಾರೆ. ಪರಿಸರದ ಕಷ್ಟದ ಕಾಲಡು 300 ಯುವಕ ಮಂಡಲ ಅಕ್ಕಲ್ನ ಕಷ್ಟಕ್ಕೆ ಸಗಾಯ ಮಲ್ತೊಂದು ಬೈದನು. ಕರಿ 5 ವರ್ಷದ ನಿರಂತರ ಜನಸೇವೆಡು ತೊಡಗಿಸಾಯಿನ 300 ಯುವಕ ಮಂಡಲ ಇತ್ತ ಜನಕುಲಿನ ಕಷ್ಟ ಕಾಲಡು ಅಕ್ಲೆಗೆ ಸಗಾಯ ಮನ್ಪುನ ಸಾರ್ಥಕ ಜನಸೇವೆಯನ್ನು ಮಲ್ತೊಂದುಂಡು ಪಂಡದು 300 ಯುವಕ ಮಂಡಲದ ಅಧ್ಯಕ್ಷರು ನ್ಯಾಯವಾದಿ ಶ್ರೀ ಮನೋಹರ್
ಮುನ್ನೂರು ಯುವಕ ಮಂಡಲದ ಜನಸೇವಾ ಚಟುವಟಿಕೆಲ್ಲದ ಬಗೆಟ್ ಪೊಲಬು ಕೊರಿಯರು ಮುನ್ನೂರು ಯುವಕ ಮಂಡಲ ಈ ಪರಿಸರಡು ಕರಿನ 5 ವರ್ಷದಿಂದ ಚಟುವಟಿಕೆ ಹಿಡಿತದೆ ಕರಿನ ವರ್ಷ ಎಂಕಲ ಸೋಣ ಮಹೋತ್ಸವ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ದುರದೃಷ್ಟವತ ವಶಾತ್ ಈ ವರ್ಷ ಎಂಕಲು ವಾರ್ಷಿಕೋತ್ಸವ ಮಲ್ಪರ ಸಾಧ್ಯ ಆಯ್ತು ಈ ಮಹಾಮಾರಿದ ಹತ್ರ ಅಂಚ ಎಂಕಲು ಈ ಒಂಜಿ ಮುನ್ನೂರು ಯುವಕ ಮಂಡಲದ ಪರಿಸರದ ಸುಮಾರು ಒಂಜಿ 300 ಜಾಸ್ತಿ ಕುಟುಂಬಗಳಿಗೆ ಅಕಲ್ನ ಈ ಒಂಜಿ ಕಷ್ಟದ ಪುರ್ತಗೂ ಎಂಕಲ ಕಿಂಚಿತ್ ಸಹಾಯ ಮಲ್ಪರ ಎಂಕಲು ಇನಿ ಈ ಒಂಜಿ ಕಾರ್ಯಕ್ರಮ ದಿತ್ತನೆಟ್ಟೆ ಈ ಮಾತಾ ನೆತ್ತ ಫಲಾన్ని ಇಲ್ಲಡೆ ಈ ಒಂಜಿ ಮಾತ ಕಿಟ್ಟನೆ ಎತ್ತವನ ಒಂಜಿ ಒಂಜಿ ಕೆಲಸ ಮಾಡ್ತಾರೆ. ಮುನ್ನೂರು ಯುವಕ ಮಂಡಲದ ಕಾರ್ಯದರ್ಶಿ ಆನಂದ್, ಕೋಶಾಧಿಕಾರಿ ಮೋಹನ್ ದಾಸ್, ಉಪಾಧ್ಯಕ್ಷರು ಐತಪ್ಪ ಕೆ, ಪದಾಧಿಕಾರಿಗಳು ಗಣೇಶ್, ಜನಾರ್ದನ್, ರೋಹಿದಾಸ್, ಜಯಶೆಟ್ಟಿ, ಜಯಪ್ರಕಾಶ್, ಸಮಿತಿ ಸದಸ್ಯರು ಶಶೀಂದ್ರ ಕುಕ್ಯಾನ್, ಭೋಜಶೆಟ್ಟಿ, ಚಂದ್ರಹಾಸ್ ಇಂಚಿತ್ತಿ ಪ್ರಮುಖರು ಈ ಹೊರತು ಒಟ್ಟಿಗೆ ಇದ್ದಾರೆ.